ಏನೋ ಇವತ್ತಿನ ಶಾಂತಿ ಸಭೆಯಲ್ಲಿ ಗೃಹ ಸಚಿವರಾಗಿರುವ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಅದು ತುಂಬ ಬುದ್ಧಿವಂತರ ಜಿಲ್ಲೆ, ಆದರೆ ಇಲ್ಲಿಗೆ ಬಂದಾಗ ಅದು ಅನಿಸೋದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಈಗ ಸೌಹಾರ್ದತೆ ಸ್ವಲ್ಪ ಹಾಳಾಗಿದೆ, ಹೀಗಾಗಿ ಹೊರಗಿನ ಇನ್ವೆಸ್ಟರ್ಸ್ಗಳು ಬರ್ತಾ ಇಲ್ಲ. ಆದರೆ ಮಂಗಳೂರಿನ ಜನರು ಜಗತ್ತಿನ ಎಲ್ಲೇ ಹೋದರೂ ಕೂಡ ಬದುಕುವಂತಹ ಒಂದು ಚಾಕಚಕ್ಯತೆಯನ್ನು ಹೊಂದಿದ್ದಾರೆ. ಹಲವು ಬ್ಯಾಂಕ್ಗಳು ಇಲ್ಲಿ ಜನ್ಮ ತಾಳಿದೆ. ಆದರೆ ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದವರಿಗೆ ಅಥವಾ ಏನು ಶಿಕ್ಷಣವನ್ನು ಪಡ್ಕೊಂಡವರಿಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಹೂಡಿಕೆದಾರರು ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಹೀಗಾಗಿ ಉದ್ಯಮ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ ಅಂತ ಮಂಗಳೂರಿನಲ್ಲಿ ನಡೆದ ಸೌಹಾರ್ದತೆಗಾಗಿ ಶಾಂತಿ ಸಭೆಯಲ್ಲಿ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇವೆಲ್ಲ ಬಹಳ ಬುದ್ಧಿವಂತರು ಅಂತ ಅನ್ಕೊಳ್ತೇವೆ, ಅಲ್ಲಿ ಅನ್ಕೊಳ್ತೀವಿ, ಬಂದಾಗ ನಾವು ಅನ್ಕೊಳ್ಳೋಣ. ಅದು ನಿಜನೂ ಕೂಡ ಹೌದು, ನಾನು ತಮಾಷೆಗೆ ಹೇಳೋದಿಲ್ಲ. ನೀವು ಬುದ್ಧಿವಂತರು ಅಷ್ಟೇ ಅಲ್ಲ, ಬಹಳ ಕ್ರಿಯಾಶೀಲ. ಪ್ರಪಂಚದ ಯಾವುದೇ ತೆಗೆದುಬಿಟ್ಟರೂ ಕೂಡ ನೀವು ಬದುಕುವಂತ ಚಾಕಚಕ್ಯತೆ ನಿಮಗೆ ಬಹಳ ಚೆನ್ನಾಗಿದೆ ಅನ್ನೋದು ಈಗಾಗಲೇ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದೆ. ಅದೇನು ಹೊಸದಾಗಿ ಏನು ಹೇಳೋದ್ಬೇಕಾಗಿ. ಈ ಜಿಲ್ಲೆಯಲ್ಲಿ ಪ್ರಥಮತಃ ಶೈಕ್ಷಣಿಕ ಜಿಲ್ಲೆ ಇದೆ. ಇಡೀ ದೇಶಕ್ಕೆ ಖಾಸಗಿ ವಿದ್ಯಾಸಂಸ್ಥೆ ಈ ದೇಶದ ಶಿಕ್ಷಣವನ್ನು ರೆಗ್ಯುಲೇಟ್ ಮಾಡುವುದು ಸಾಧ್ಯ ಅಂತ ತೋರಿಸ್ಕೊಟ್ಟರು ನೀವು. ಮಣಿಪಾಲ್ ಅಕಾಡೆಮಿ ಇವತ್ತು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಗಮನ ಸೆಳೆದಿರುವುದು ಇವತ್ತಲ್ಲ, ಬಹಳ ವರ್ಷಗಳ ಹಿಂದೆ. ಅದೇ ರೀತಿ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಕೂಡ ಆಳ್ವಾಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ವಾಟರ್ ಕೂಲರ್ ಇರ್ಬೋದು, ಎನ್ಎಪೋಯ ಇತ್ತೀಚೆಗೆ ಎನ್ಎಪೋಯ ಇರ್ಬೋದು, ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳು ಈ ಜಿಲ್ಲೆಯಲ್ಲಿ ಬಂದಿದ್ದಾವೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ, ಅವ್ರ ಜೀವನ ಕಟ್ಕೊಂಡಿದ್ದಾರೆ. ಬಹಳಷ್ಟು ಜನ ಇಡೀ ಪ್ರಪಂಚದಲ್ಲಿ ಹೆಸರುಗಳನ್ನು ಮಾಡಿರ್ತಕ್ಕಂಥವರು ಇಲ್ಲಿಂದ ಹೋಗಿದ್ದಾರೆ. ಬಹಳ ನೀವು ಆಶ್ಚರ್ಯ ಪಡಬೇಕಾಗಿದೆ. ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೆಚ್ಚು ಪಾಲು ನಿಮ್ಮದು ಅಂತ ಹೇಳಿದ್ರು ಕೂಡ ಅದು ಅತಿಶಯೋಕ್ತಿ ಆಗೋದಿಲ್ಲ. ದಿ ಫಸ್ಟ್ ಬ್ಯಾಂಕಿಂಗ್ ಸಿಸ್ಟಮ್, ಅದು ಸಿಂಡಿಕೇಟ್ ಇರ್ಬೋದು, ಕೆನರಾ ಇರ್ಬೋದು, ಕರ್ನಾಟಕ ಇರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್ ಇರ್ಬೋದು, ಇಷ್ಟೆಲ್ಲ ಬ್ಯಾಂಕ್ಗಳನ್ನ ಪ್ರಾರಂಭ ಮಾಡಿ ಈ ದೇಶದ ಆರ್ಥಿಕತೆಗೆ ಕೊಡುಗೆ ಕೊಟ್ಟಂತ ಯಾವುದಾದ್ರೂ ಜಿಲ್ಲೆ, ಅದಕ್ಕೆ ನಾನು ಹೇಳಿದ್ದು ನಮ್ಮ ಇನ್ನೊಂದು ಜಿಲ್ಲೆ ಇಲ್ಲಪ್ಪ, ನಿಮ್ಮನ್ನು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಇದ್ದೇವೆ. ಮಾತನಾಡಿದಂತ ನಮ್ಮ ಹೆಸರು ಶಾಂತಾರಾಮ್ ಶೆಟ್ಟಿ, ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ, ಅವ್ರು ಮಾತಾಡುವಾಗ ಹೇಳಿದ್ರು ಯಾವ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ ಈ ಜಿಲ್ಲೆ ಅನ್ನೋದನ್ನ ಅವ್ರು ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ನಾನು ತಾವು ಮಾತಾಡಿದವನ್ನು ಪ್ರತಿಯೊಬ್ಬರದ್ದು ಗುರ್ತಾಕೊಂಡಿದ್ದೇನೆ. ನೀವೇನು ನಾಳೆ ಇಲ್ಲ ನಾನು ಮಾತಾಡಲಿಲ್ಲ ಅಂತ ಹೇಳಕ್ಕಾಗದೇ ಇಲ್ಲ. ಸುಮಾರು 38 ಜನ ಮಾತನಾಡಿದ್ದೇನೆ. 38 ಜನ ತಮ್ಮ ಅಭಿಪ್ರಾಯಗಳನ್ನ ತಾವು ಕೊಟ್ಟಿದ್ದೀರಿ. ನಾನು ಎಲ್ಲರದ್ದು ಬರ್ಕೊಂಡಿದ್ದೀನಿ, ಯಾರಿಗೂ ಬಿಟ್ಟಿದ್ದೀನಿ. ಬಹಳಷ್ಟು ಜನ ಒಳ್ಳೆ ಸಲಹೆ ಕೊಟ್ಟಿದ್ದೀರಿ. ಇನ್ನು ಬಹಳಷ್ಟು ಜನ ಒಳ್ಳೆ ಸಲಹೆ ಕೊಟ್ಟಿಲ್ಲ ಅಂತ ಹೇಳೋದಿಲ್ಲ, ಆದರೆ ನಾವು ಗಮನ ಹರಿಸುವಂತ ಮಾತುಗಳನ್ನು ಆಡಿದ್ದೀವಿ. ಸರ್ಕಾರದ ಜವಾಬ್ದಾರಿಯನ್ನು ಕೂಡ ತಾವು ನಮಗೆ ತಿಳಿಸ್ಕೊಟ್ಟಿದ್ದೀವಿ. ನಾನು ಈ ಬಾರಿ 23ರ ಚುನಾವಣೆಗೆ ಹೋಗುವಾಗ ನಮ್ಮ ಪಕ್ಷ ನನ್ನನ್ನ ಪ್ರಣಾಳಿಕೆ ಬರೆಯುವ ಜವಾಬ್ದಾರಿ ಕೊಟ್ಟು ಪ್ರತಿ ಜಿಲ್ಲೆಗೆ ಭೇಟಿ ಕೊಟ್ಟೇನೆ. ಜನಾಭಿಪ್ರಾಯ ತಿಳ್ಕೊಳ್ಳೋಣ, ಏನ್ ಕೇಳ್ತಾರೆ, ಏನ್ ಮಾಡಬಹುದು, ಯಾವ ರೀತಿ ಪ್ರಣಾಳಿಕೆ ಕೊಡಬೇಕು ಅಂತ ಹೇಳಿ ನಾನು ಹೋದೆ ಎಲ್ಲ ಜಿಲ್ಲೆ. ಈ ಜಿಲ್ಲೆಗೂ ಬಂದೆ. ನಮ್ಮ ಸಮಿತಿಯವರು ನಾವು 3 ಜನ ಬಂದಿದ್ವಿ. ಬಹಳಷ್ಟು
ಜನರನ್ನ ಕರೆದು ಮಾತಾಡಿದ್ರು. ಚೇಂಬರ್ ಆಫ್ ಕಾಮರ್ಸ್ ಮಾತಾಡಿದ್ರು, ಡಾಕ್ಟರ್ಸ್ ಮಾತಾಡಿದ್ರು, ಇಂಡಸ್ಟ್ರೀಸ್ ಮಾತಾಡಿದ್ರು, ಟೀಚರ್ಸ್ ಮಾತಾಡಿದ್ರು, ಲಾಯರ್ಸ್ ಮಾತಾಡಿದ್ರು, ಸಿವಿಲ್ ಸೊಸೈಟಿಯಲ್ಲಿ ಬಹಳ ಜನ ಕರೆದು ಮಾತಾಡಿದ್ರು, ಸಂಘ ಸಂಸ್ಥೆಗಳು ಮಾತಾಡಿದ್ರು. ಅವರ ಒಟ್ಟಾರೆ ಅಭಿಪ್ರಾಯ ಏನಿತ್ತು ಅಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ ಮೊದಲು ನೀವು ಮಾಡಬೇಕಾಗಿರೋದು ಕೋಮು ಸೌಹಾರ್ದತೆಯನ್ನ ಕಾಪಾಡುವಂತ ಕೆಲಸ ನೀವು ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿ ಅಂತ ಹೇಳಿದ್ರು. ನಾವ್ಯಾರು ಈ ಜಿಲ್ಲೆಗೆ ಕೋಮು ಸೌಹಾರ್ದತೆ ಇಲ್ಲ ಅಂತ ಹೇಳಿದ್ರೆ ಈ ಜಿಲ್ಲೆ ಅಂತ ಹೇಳಿದವರಲ್ಲ. ನಮ್ಮ ಮಕ್ಕಳು ಬೆಂಗಳೂರಿಗೆ ಹೋಗ್ತಾರೆ ಓದೋದಕ್ಕೆ, ಇಲ್ಲಿ ಆ ವಾತಾವರಣ ಇಲ್ಲ. ನಮ್ಮ ಮಕ್ಕಳು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕಾಗ್ತದೆ, ಇಲ್ಲಿ ಆ ವಾತಾವರಣ ಇಲ್ಲ. ಈ ಪರಿಸ್ಥಿತಿ ನಮ್ಮ ಜಿಲ್ಲೆಗಿದೆ. ಚೇಂಬರ್ ಆಫ್ ಕಾಮರ್ಸ್ ನವ್ರು ಇರ್ಬೋದೇನೋ ಗೊತ್ತಿಲ್ಲ ನನಗೆ, ಒಬ್ಬರು ರೆಪ್ರೆಸೆಂಟೇಟಿವ್ ಇದ್ರು. ಅವ್ರು ಮಾತಾಡುವಾಗ ಏನೋ ಚೆನ್ನಾಗಿ ಹೇಳಿದ್ರು, ಪಾಪ ಇಂಗ್ಲಿಷಲ್ಲೇ ಮಾತಾಡಿದ್ರು. ಚೇಂಬರ್ ಆಫ್ ಕಾಮರ್ಸ್ ಅವರು ಅವತ್ತು ಹೇಳಿದಾಗ, ಅವರ ರೆಪ್ರೆಸೆಂಟೇಟಿವ್ ಅವತ್ತು ಹೇಳುವಾಗ ಈ ಮಾತನ್ನ ಹೇಳಿದ್ದನ್ನ ನಾನು ಸ್ಮರಿಸ್ತೇನೆ. ಈ ಮಾತು ಹೇಳಿದ್ರು, ಇಲ್ಲಿ ಕಮ್ಯುನಲ್ ಫೀಲಿಂಗ್ಸು ಬಹಳಷ್ಟಾಗಿದೆ. ಇಂಡಸ್ಟ್ರಿ ಬರಬೇಕು, ಇನ್ವೆಸ್ಟರ್ಸ್ ಬರಬೇಕು. ನಾಗರಾಜ್ ಶೆಟ್ಟರ್, ನೀವು ಬಿಸ್ನೆಸ್ ಮೆನ್, ಯಾಕೋ ನೀವು ಗಡ್ಡ ಬಿಟ್ಕೊಂಡು ಎಲ್ಲ ಬಿಸ್ನೆಸ್ ಹಿಡಿದು ಬಿಟ್ರಿ. ಈ ನಡುವೆ ಒಳ್ಳೇದಾ ಆಗ್ಬೋದು, ನಿಮಗೆ ಒಳ್ಳೇದಾದ್ರೆ ನಮಗೂ ಹೋಗಬೇಕು. ಬಿಸ್ನೆಸ್ ಇನ್ವೆಸ್ಟರ್ಸ್ ಬರಬೇಕು. ಯಾರು ಬರ್ತಾರೆ? ಇಲ್ಲಿಯ ವಾತಾವರಣ ಚೆನ್ನಾಗಿತ್ತು, ನಾನು 10 ರೂಪಾಯಿ ಹಾಕಿದ್ರೆ 20 ರೂಪಾಯಿ ಗಳಿಸ್ತೇನೆ ಅಂತಂದ್ರೆ ಬರ್ತಾನೆ, ಇಲ್ಲದೆ ಇದ್ರೆ ಯಾಕೆ ಬರ್ತಾನೆ? ಆದ್ರಿಂದ ವಾತಾವರಣ ಇಲ್ಲಿ ಸರಿಯಾಗಬೇಕಲ್ಲ. ಇಬ್ರು ಅಧಿಕಾರಿಗಳು ಬದಲಾವಣೆಯನ್ನ ತರೋದಾದ್ರೆ ಬಹಳ ಸುಲಭ. ನಾವು ಒಳ್ಳೆ ಇಬ್ರು ಆಫೀಸರ್ಸ್ ಹಾಕಿದ್ದೀವಿ, ಅವರಿಗೆ ಬಿಟ್ಬಿಡ್ತೀವಿ ಜವಾಬ್ದಾರಿ. ನಾವ್ಯಾರು ಇಂಟರ್ಫಿಯರ್ ಆಗುತ್ತೆ, ದಿನೇಶ್ ಆಗ್ಲಿ, ನಾನಾಗ್ಲಿ, ಖಾದರ್ ಸಾಹೇಬ್ರಾಗ್ಲಿ, ನಾವ್ಯಾರು ಇಂಟರ್ಫಿಯರ್, ಒಂದು ಫೋನ್ ಕಾಲ್ ಮಾಡೋದಿಲ್ಲ ಅವರು. ವಿ ವಿಲ್ ನಾಟ್ ಕಾಲ್ ದೆಮ್ ಈವನ್ ಒನ್ಸ್. ಅಷ್ಟು ಸುಲಭ ಅಲ್ಲ. ಹರೀಶ್ ಪೂಂಜಾ ಅವರು ಇರ್ಬೋದು, ಡಾಕ್ಟರ್ ಭರತ್ ಶೆಟ್ಟಿ ಇರ್ಬೋದು, ಕಾಮತ್ ಅವರು ಇರ್ಬೋದು, ವೇದವ್ಯಾಸ್ ಕಾಮತ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಸತ್ಯ ಹೇಳಿದ್ರು, 3 ಜನ ಸತ್ಯ ಹೇಳಿದ್ರು. ಇದು ಸೈದ್ಧಾಂತಿಕವಾದಂತಹದ್ದು ವಿಚಾರ ಅನ್ನುವ ಮಾತನ್ನು ತಾವು ಹೇಳಿದ್ರು. ಇಟ್ ಇಸ್ ಅ ಫ್ಯಾಕ್ಟ್, ಐ ಡೋಂಟ್ ಡಿನೈ. ಆದ್ರೆ ಹಂಗಂತ ಹೇಳ್ಕೊಂಡು ನಾವು